ಮೊದಲನೇದು ಆ ಮಗು ಕಾವ್ಯಶ್ರೀ. ನಿಸ್ಸಂದೇಶವಾಗಿ ಅಸ್ವಾಭಾವಿಕ ಸಾವು ಅನ್ನುವಂಥದ್ದನ್ನ ಅಲ್ಲಿ ಸಿಕ್ಕಂತ ಮಾಹಿತಿಗಳಿಂದ ಲಭ್ಯ ಇದೆ. ಆದರೆ ಆ ಸಾವು ಯಾವ ರೀತಿ ಆಗಿದೆ ಅನ್ನುವಂಥದ್ದು ಈಗ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಇದೆ. ತಂದೆ ಕೊಟ್ಟಿರ್ತಕ್ಕಂಥ 2 ಕಂಪ್ಲೇಂಟ್ಸು ಇದ್ದಾವೆ. ಇದರ ಜೊತೆಗೆ ಅಲ್ಲಿ ಲಭ್ಯ ಆದಂತ ಮಾಹಿತಿಗಳನ್ನು ಸಹ ಗಮನದಲ್ಲಿ ಇಟ್ಟುಕೊಂಡು ನೋಡಿದ್ರೆ, ಮೊದಲನೇದು ಆ ಹಾಸ್ಟೆಲ್ ಅಲ್ಲಿ ನನ್ನ ದೃಷ್ಟಿಯಲ್ಲಿ ಅದು ಹಾಸ್ಟೆಲ್ ಅಂತ ಹೇಳಿ ಕರೀಲಿಕ್ಕೆ ಸಾಧ್ಯ ಇಲ್ಲ. ಕಾರಣ 5ನೇ ಫ್ಲೋರ್ ಅಲ್ಲಿ ಹಾಸ್ಟೆಲ್ ಅನ್ನ ಮಾಡಿದ್ದಾರೆ. ಜಿಲ್ಲಾ ಆಡಳಿತ ಗಮನ ಹರಿಸಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಎರಡನೇದು ಆ ಶಾಲೆ, ವೆದರ್ ಇಟ್ ಈಸ್ ಎ ರೆಸಿಡೆನ್ಷಿಯಲ್ ಸ್ಕೂಲ್ ಆರ್ ಎ ಸ್ಕೂಲ್, ಇದರ ಬಗ್ಗೆ ತನಿಖೆ ಮಾಡಿದ್ದಾರೋ ಇಲ್ವೋ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ರೆಗ್ಯುಲರ್ ಸ್ಕೂಲ್ ಆದ್ರೆ ಕೆಲವು ಕಾನೂನುಗಳು ಅಪ್ಲೈ ಆಗುತ್ತೆ, ರೆಸಿಡೆನ್ಷಿಯಲ್ ಶಾಲೆ ಆದ್ರೆ ಇನ್ನೊಂದು ರೀತಿ ಆಗುತ್ತೆ. ಈಗ ಉದಾಹರಣೆಗೆ ಸರ್ಕಾರಿ ಶಾಲೆ, ಅದೇ ರೀತಿಯಲ್ಲಿ ಮುರಾರ್ಜಿ ವಸತಿ ಶಾಲೆ, ಮುರಾರ್ಜಿ ವಸತಿ ಶಾಲೆಯಲ್ಲಿ ಶಾಲೆಯ ಕಟ್ಟಡ ಹೇಗಿರಬೇಕು, ಅದಕ್ಕೆ ಅಟ್ಯಾಚ್ ಆಗಿರ್ತಕ್ಕಂಥ ಹಾಸ್ಟೆಲ್ನ ಫೆಸಿಲಿಟೀಸ್ ಏನೆಲ್ಲ ಇರಬೇಕು ಅನ್ನೋದು ಕಾನೂನಿನ ಚೌಕಟ್ಟಿನಲ್ಲೇ ನಿಯಮಾವಳಿಗಳಲ್ಲೇ ಇದೆ. ಆದರೆ ಇಲ್ಲಿ ಆಳ್ವಾಸಲ್ಲಿ ಸುಮಾರು 26,000 ವಿದ್ಯಾರ್ಥಿಗಳು ಇದ್ದಾರೆ ಅಂತೇಳಿ ಆಳ್ವಾಸ್ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಆಳ್ವಾರ್ ಅವರು ನಮ್ಮ ಸಮಿತಿಯ ಮುಂದೆ ಹಾಜರಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸುಮಾರು 6,000 ಜನ ಅಲ್ಲಿ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಇದ್ದಾರೆ ಅಂತ ಹೇಳಿದ್ದಾರೆ. ಇದು ಅಲ್ಲದೆ ಅಲ್ಲಿ ಇರ್ತಕ್ಕಂಥ ಬ್ಯಾಂಕಿಂಗ್ ಸಿಸ್ಟಮ್ ಇರ್ಬೋದು, ಪವರ್ ಇರ್ಬೋದು, ವಾಟರ್ ಇರ್ಬೋದು, ಇನ್ನಿತರ ಜೊತೆಗೆ ಬಂದು ಹೋಗತಕ್ಕಂಥವರೆಲ್ಲ ಸೇರಿದ್ರೆ ಸುಮಾರು 30-35 ಸಾವಿರ ಜನ ಪ್ರತಿನಿತ್ಯ ಅಲ್ಲಿ ಹೋಗಿ ಬರ್ತಕ್ಕಂಥ ಅಥವಾ ವಾಸ ಮಾಡತಕ್ಕಂಥದ್ದಿದೆ. ನಾನು ಅವರನ್ನ ಕೇಳಿದೆ, ಯಾವುದು ಇದು, ವೆದರ್ ಇಟ್ ಈಸ್ ರೆಸಿಡೆನ್ಷಿಯಲ್ ಸ್ಕೂಲ್ ಆರ್ ಎ ರೆಗ್ಯುಲರ್ ಸ್ಕೂಲ್. ಪ್ರಾರಂಭದಲ್ಲಿ ಉಡಾಫೆಯ ಮಾತುಗಳನ್ನ ಆಡಳಿತ ಮಂಡಳಿಯವರು ಹೇಳಿದ್ರು, ಇಲ್ಲ ಸರ್ ರೆಸಿಡೆನ್ಷಿಯಲ್ ಪರ್ಮಿಷನ್ ತಗೊಂಡಿದ್ದೀವಿ ಅಂತ ಹೇಳಿ. ನಾನು ನಿಮ್ಮ ಜಿಲ್ಲಾ ಆಡಳಿತವನ್ನ ಕೇಳಲಿಕ್ಕೆ ಬಯಸ್ತೇನೆ, ಎಸ್ಪೆಷಲಿ DC ಅವರನ್ನ, ನಿಮ್ಮ ಪ್ರಕಾರ ಇದು ಯಾವ ಶಾಲೆ ಜಿಲ್ಲಾ ಆಡಳಿತದ್ದು? ಜಿಲ್ಲಾ ಆಡಳಿತ ಪ್ರಕಾರ ಇದಕ್ಕೆ ಯಾವುದಾದ್ರೂ ನಿಯಮಾವಳಿಗಳು ಅಪ್ಲೈ ಆಗ್ತಾ ಇದ್ದಾವ? ಅಪ್ಲೈ ಆಗೋ ಹಾಗಿದ್ರೆ, ಆಗಿದ್ರೆ ಯಾವುದನ್ನ ಪಾಲನೆ ಮಾಡಿದ್ದಾರೆ, ಪಾಲನೆ ಮಾಡದ ಇದ್ರೆ ಯಾವ ಕ್ರಮ ಜರುಗಿಸಿದಿರಿ ಅನ್ನುವಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಇವತ್ತು ನನ್ನ ಮುಂದೆ ಇದೆ. ಅದೇನೇ ಇದು ಫಸ್ಟ್ ಟೈಮ್ ಅಲ್ಲ. ಅವರೇ ಹೇಳೋ ಪ್ರಕಾರ ಕಳೆದ 10 ವರ್ಷದಲ್ಲಿ 8-10 ಅಸ್ವಾಭಾವಿಕ ಸಾವುಗಳು ಅಲ್ಲಿ ನಡೆದಿದ್ದಾವೆ ಅಂತೇಳಿ ಮ್ಯಾನೇಜ್ಮೆಂಟ್ನವರೇ ನಮ್ಮ ಮುಂದೆ ಹೇಳಿಕೆ ಕೊಡ್ತಾರೆ. ನಾನು ಲಾಸ್ಟ್ ಟೈಮು ಇದೇ ರೀತಿಯ ಅಸ್ವಾಭಾವಿಕ ಸಾವುಗಳು ಏನು ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ಧರ್ಮಸ್ಥಳದ ಆಸುಪಾಸಿನಲ್ಲಿ ಆಗತಕ್ಕಂಥದ್ದು ಲಾಸ್ಟ್ ಮೀಟಿಂಗ್ ಅಲ್ಲಿ ಪ್ರಸ್ತಾಪ ಮಾಡಿತ್ತು.
ಸೊ ಯಾವಾಗ ಈ ಅಸ್ವಾಭಾವಿಕ ಸಾವುಗಳಿಗೆ ಕಾರಣ ಆಗ್ತವೆ ಅಂತ ಹೇಳಿದ್ರೆ ನಿಯಂತ್ರಣ ಇಲ್ಲದೆ ಇರತಕ್ಕಂತ ಸಂದರ್ಭದಲ್ಲಿ. ನಾನು ಅವ್ರು ಕೇಳಿದೆ, ಅವ್ರು ಹೇಳ್ತಾರೆ 4,000 ವಿದ್ಯಾರ್ಥಿಗಳಿಗೆ, ಸ್ಪೋರ್ಟ್ಸ್ನವರಿಗೆ, ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್ಗೆ, ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ ನಾವು ಫ್ರೀ ಕೊಡ್ತೇವೆ ಸುಮಾರು 4,000 ಜನಕ್ಕೆ. ಇನ್ನು 22,000 ಜನಕ್ಕೆ ಅವರು ಚಾರ್ಜ್ ಮಾಡ್ತಾರೆ. ಅವರು ಹೇಳ್ತಾರೆ ಕೆಲವರಿಗೆ 16,000 ರೂಮ್ಗೋಸ್ಕರ 1,500 ಇಂದ 2,500ವರೆಗೂ ಮಂತ್ಲಿ ಹಾಸ್ಟೆಲ್ ಬಿಲ್. ಇನ್ನು ಕೆಲವರಿಗೆ 1 ಲಕ್ಷ, 1,000, 1,15 ಲಕ್ಷ ಮತ್ತೆ ಹಾಸ್ಟೆಲ್ ಬಿಲ್ ಹೀಗೆ ಹೇಳ್ತಾರೆ. ಸಪೋಸ್ ಆವರೇಜ್ ಏನಾದರೂ 1 ಲಕ್ಷ ಒಬ್ಬ ಪರ್ ಹೆಡ್ ಪರ್ ಇಯರ್ ಅಂತ ಹೇಳಿದ್ರೆ ನಾವು 20,000 ಜನಕ್ಕೆ 6,000 ಬಿಡೋಣ. ಕನಿಷ್ಠ 20 ಕೋಟಿ ಟ್ರಾನ್ಸಾಕ್ಷನ್ಸ್ ಎಲ್ಲ ಆಗ್ತಾ ಇದೆ. ಇದರ ಮೇಲೆ ಯಾರಿಗೆ ನಿಯಂತ್ರಣ ಇದೆ? ಸೊ ಈ ರೀತಿಯ ಕಾರಣಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ನಡೆದಿರ್ತಕ್ಕಂಥದ್ದು ನೋಡಿದ್ರೆ ಈ ಅಸ್ವಾಭಾವಿಕ ಸಾವಿಗೆ, ಅನ್ಯಾಚುರಲ್ ಡೆತ್ ಏನಿದೆ ಅದು ನಿಜಕ್ಕೂ ಸಹ ಮೇಲ್ನೋಟಕ್ಕೆ ನನಗೆ ಅನ್ನಿಸ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಮ್ಯಾನೇಜ್ಮೆಂಟ್ನವರು ತೋರಿರ್ತಕ್ಕಂಥ ಒಂದು ರೀತಿಯ ಅಸಡ್ಡೆಯ ಪ್ರವೃತ್ತಿ. ಆ 5 ಫ್ಲೋರಿಗೆ ಲಿಫ್ಟ್ ಇಲ್ಲ, ಮಕ್ಕಳು ಅದರಲ್ಲೇ ಹಚ್ಚಿ ಹೋಗಿ ಬರಬೇಕು. ಆ ರೂಮ್ಗಳು ಒಂದು ರೀತಿ ಕಸದ ದನದ ಕೊಟ್ಟಿಗೆಗಿಂತ ವರ್ಸ್ಟ್ ಆಗಿ ಸ್ಮೆಲ್ ನೋಡಿತಾರೆ. ನೋಡಿ, ಅಲ್ಲಿ ಯಾವುದಾದ್ರೂ ಶಾಲೆ ಹಾಸ್ಟೆಲ್ ಅಲ್ಲಿ ರೆಗ್ಯುಲರ್ ಆಗಿ ಮಾನಿಟರಿಂಗ್ ಇದ್ದಿದ್ರೆ ಒಂದೊಂದು ಫ್ಲೋರಿಗೆ ಒಬ್ಬೊಬ್ಬರಾದರೂ ಅಲ್ಲಿ ವಾರ್ಡನ್ ಅಥವಾ ಸೂಪರ್ವೈಸರ್ ಇದ್ದಿದ್ರೆ ಯಾವಾಗ ಅವರು ಪ್ರಾಕ್ಟೀಸ್ಗೆ ಆಚೆ ಹೋಗ್ತಾರೆ, ಯಾವಾಗ ಪ್ರಾಕ್ಟೀಸ್ ಮುಗಿಸಿ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಅನ್ನು ಮುಗಿಸಿ ಒಳಗೆ ಬರ್ತಾರೆ. ಒಂದು ವೇಳೆ ಹೋಗ್ಲಿಲ್ಲ ಅಂತ ಆದ್ರೆ ಯಾಕೆ ಹೋಗ್ಲಿಲ್ಲ, ಯಾಕೆ ರೂಮಿನಲ್ಲೇ ಸೇರ್ಕೊಂಡಿದ್ದಾರೆ, ಇದರ ತಪಾಸಣೆ ಮಾಡುವಂತಾದ್ರ ಅವಶ್ಯಕತೆ ಇತ್ತು. ನಾನು ಫಸ್ಟ್ ಟೈಮ್ ಪೇರೆಂಟ್ಸ್ ಬಂದರೂ ಸಹ ಹಾಸ್ಟೆಲ್ ಅಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ. ಅವರು ಅವರ ಬಟ್ಟೆ ಇಲ್ಲೇ ಬಿಟ್ಟು ಹೋಗ್ತಾರೆ. ಆ ಬಿಟ್ಟೋದಂತ ಹಿನ್ನೆಲೆಯಲ್ಲಿ ಒಂದು ಸ್ಯಾರಿಯನ್ನ ಈ ಮಗು ತೆಗೆದುಕೊಂಡು ನೇಣಾಕೊಂಡಿದ್ದಾರೆ ಅನ್ನೋದು ಅವರ ಮಾಹಿತಿ. ಯಾರು ಆ ಬಾಡಿಯನ್ನ ಬಿಚ್ಚಿದ್ರು, ಯಾರು ಆ ಬಾಡಿಯನ್ನ ಕೆಳಗಿಳಿಸಿ ಇದನ್ನು ಮಾಡಿದ್ರು, ಅವರು ಕೇಳಿದ್ರೆ ಯಾಕೆ ಇಳಿಸಿದ್ರಿ ಸರ್? ಇಲ್ಲ, ಆ ಮಗುವಿನ ಕಾಲು ನೆಲದಲ್ಲಿತ್ತು, ಬಹುಶಃ ಅದು ಸತ್ತಿಲ್ಲ ಅಂತಕ್ಕಂಥ ಕಾರಣದಿಂದ ನಾವು ಬಿಚ್ಚಿದ್ವಿ, ಅದನ್ನ ಕೆಳಗೆ ಇಳಿಸಿದ್ವಿ ಅಂತ ಹೇಳಿ ಹೇಳ್ತಾರೆ. ನಾರ್ಮಲಿ ಮೆಡಿಕಲ್ ಬಹುಶಃ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಮತ್ತು ವೈದ್ಯರುಗಳಿಗೆ ಗೊತ್ತಿರೋ ಹಾಗೆ, ಅಥವಾ ಕ್ರಿಮಿನಲ್ ಸೈಡ್ ಯಾರು ಲಾಯರ್ಸ್ ಪ್ರಾಕ್ಟೀಸ್ ಮಾಡ್ತಾರೆ ಅವರು ಗೊತ್ತಿರೋ ಹಾಗೆ, ಮೆಡಿಕಲ್ ಜೂರಿಸ್ಪ್ರುಡೆನ್ಸ್ ಅಲ್ಲಿ ಡಾಕ್ಟರ್ ಮೋದಿ ಅಂಡ್ ಡಾಕ್ಟರ್ ನಾರಾಯಣ್ ರೆಡ್ಡಿ ನಾರ್ಮಲಿ ಸೆಷನ್ಸ್ ಕೇಸಸ್ ಅನ್ನ ಮರ್ಡರ್, ರೇಪ್, ಅಟೆಂಪ್ಟ್ ಟು ಮರ್ಡರ್ ಇನ್ನಿತರ ಈ ರೀತಿಯ ಕೇಸ್ಗಳನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ವಕೀಲರುಗಳು ಫಾಲೋ ಮಾಡುವಂಥದ್ದು ಡಾಕ್ಟರ್ ನಾರಾಯಣ್ ರೆಡ್ಡಿ, ಡಾಕ್ಟರ್ ಮೋದಿ ಅವರ ಅಭಿಪ್ರಾಯಗಳನ್ನು. ಡಾಕ್ಟರ್ ಮೋದಿ ಮತ್ತು ನಾರಾಯಣ್ ರೆಡ್ಡಿ ಅವರ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ನಾವು ನೋಡಿದ್ರೆ ಸಹಜವಾಗಿ ಈ ರೀತಿಯ ಆತ್ಮಹತ್ಯೆಗಳನ್ನು ಯಾರು ಹ್ಯಾಂಗ್ ಮಾಡಿಕೊಡ್ತಾರೆ ಅಂತ ಈಗೇನು ಈ ಕೇಸ್ ಇದೆ. ನಾರ್ಮಲಿ ಒಂದು ಅಲ್ಲಿ ಅಲ್ಲೋ ಇಲ್ಲೋ ಎಕ್ಸೆಪ್ಷನಲ್ ಕೇಸಸ್ ಇರ್ಬೋದು, ಇಲ್ಲ ಅಂತ ಹೇಳಿ. ನಾರ್ಮಲಿ ಯಾರು ಹ್ಯಾಂಗ್ ಮಾಡಿಕೊಡ್ತಾರೆ ಅವರು ಯೂರಿನ್ ಪಾಸ್ ಆಗುತ್ತೆ, ಮೋಷನ್ ಮಾಡಿಕೊಡ್ತಾರೆ. ಗಂಡಸರಾದ್ರೆ ಈವನ್ ಅವರ ಸೆಮನ್ ಆಚೆ ಬಂದಿರುತ್ತೆ, ನಾಲಿಗೆ ಕಚ್ಚಿಕೊಳ್ತಾರೆ, ಜೊಲ್ಲು ಸುರಿಸ್ತಾರೆ ಅನ್ನುವಂಥದ್ದು ಡಾಕ್ಟರ್ಗಳು ಹೇಳ್ತಕ್ಕಂಥ ಅಭಿಪ್ರಾಯ.
ಇಲ್ಲಿ ನಾವು ಇದನ್ನ ಕೇಳಿದಾಗ ಯಾರು ಪ್ರತ್ಯಕ್ಷದರ್ಶಿಗಳಿದ್ದಾರೆ ಅವರಿಗೆ ಹೇಳೋ ಪ್ರಕಾರ ಈ ರೀತಿಯ ಯಾವುದೇ ವಿಧವಾದಂತ ಇದನ್ನ ಅಲ್ಲಿ ಕಾಣಲಿಲ್ಲ. ಸೊ ಹಾಗಾದ್ರೆ ಯಾಕೆ ಆ ಬಾಡಿಯನ್ನ ಬಿಚ್ಚಿದ್ರು, ಯಾಕೆ ಪೇರೆಂಟ್ಸ್ಗೆ ತೋರಿಸ್ಲಿಲ್ಲ, ಯಾಕೆ ಆ ಪೇರೆಂಟ್ಸ್ ಅನ್ನ ಮತ್ತೆ ಆಸ್ಪತ್ರೆಗೆ ಯಾರು ಕರೆಸಿದ್ರು ಅನ್ನೋಂತ ಹೀಗೆ ಈ ರೀತಿಯ ಅನೇಕ ಪ್ರಶ್ನೆಗಳು ಉದ್ಭವ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದಯಮಾಡಿ ಜಿಲ್ಲಾ ಆಡಳಿತ ಇದರ ಬಗ್ಗೆ ಬೆಳಕು ಚೆಲ್ಲಬೇಕು. ಅದರ ಮೇಲೆ ಮಿಕ್ಕ ವಿಚಾರಗಳನ್ನ ನಾನು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಪರ್ಮಿಷನ್ ಇದ್ದೆ ಹಾಸ್ಟೆಲ್ ನಡೆಸ್ತಾ ಇದ್ದಾರೆ, ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ, ನಾನು ಅದನ್ನ ಅಪ್ರಿಶಿಯೇಟ್ ಮಾಡ್ತೇನೆ, ಶಿಕ್ಷಣ ಕೊಡೋದು ಬೇರೆ. ಆದ್ರೆ ನಿಮಗೆ ಇದು ಕಣ್ ಕಾಣೋದಿಲ್ವಾ? ಕಣ್ಣು ಕಾಣುವಾಗಿದ್ರೆ ಏನ್ ಕ್ರಮ ಜರುಗಿಸಿದ್ರಿ? ಕಮಾಂಡ್ ಹೇಳಿ. ಅವರಿಂದ ಅವ್ರು ಕೊಡಿಸ್ಬೇಕು ಅಂತ ಹೇಳಿ. ಸೊ ಇಲ್ಲೂ ಸಹ ಅವರ ಡೆರಿಲಿಕ್ಷನ್ ಇರ್ತಕ್ಕಂಥ ಹಿನ್ನೆಲೆ, ನೆಗ್ಲಿಜೆನ್ಸ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಲ್ಲೂ ಸಹ ನೀವು ಯೋಚನೆ ಮಾಡಬೇಕಾಗುತ್ತೆ. ನಾನು ರಿಪೋರ್ಟ್ ಅಲ್ಲಿ ಹೇಗೆ ಕೊಡ್ಬೋದು, ಸರ್ಕಾರಕ್ಕೆ ಏನು ಹೇಳ್ಬೋದು ಹೇಳ್ತೇನೆ. ಬಹುಶಃ ನೀವು ಎಷ್ಟೇ ಹಣ ಕೊಟ್ಟರು ಸಹ ಮಗು ವಾಪಸ್ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಇವ್ರಿಗೂ ರಿಯಲೈಸ್ ಆಗ್ಬೇಕು, ನಾವು ಈ ರೀತಿ ತಪ್ಪು ಮಾಡಬಾರದು ಅಂತ. ಆ ತಾಯಿಗೆ ಅಥವಾ ತಂದೆಗೆ ಮತ್ತೆ ಮಗುವನ್ನ ನಾವು ತಂದ್ಕೊಡ್ಲಿಕ್ಕೆ ಆಗುದಿಲ್ಲ ಹಣ ಕೊಡಿಸಿದಾಕ್ಷಣ. ಆದ್ರೂ ಎಲ್ಲೋ ಒಂದು ಕಡೆ ಒಂದು ರೀತಿಯ ಆ ನೋವನ್ನ ಸ್ವಲ್ಪ ಮಟ್ಟಿಗಾದ್ರೂ ಸಹ ಶಮನ ಮಾಡತಕ್ಕಂತ ಪ್ರಯತ್ನ ಮಾಡಲಿ ಅಂತ ಹೇಳಿ, ಸೊ ಈ ದಿಕ್ಕಿನಲ್ಲಿ ಪ್ರಯತ್ನ ಇಡೀ ಜಿಲ್ಲೆಯ ಅಧಿಕಾರಿಗಳು ಈ ದಿಕ್ಕಿನಲ್ಲಿ ತಾವು ದಯಮಾಡಿ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಹೇಳಿಕೆ ಬಯಸ್ತೇನೆ. ಮಾಡ್ತೀರಲ್ಲ? ಓಕೆ. ಈಗ